ಪುತ್ತೂರಿನ ಜನತೆಗೊಂದು ಸಿಹಿ ಸುದ್ದಿ. ಪುತ್ತೂರಿನ ನೆಹರು ನಗರದ ಮಂಗಳ ಸಮೀಪ ಸಚ್ಚಿತ್ ಕಾಂಪ್ಲೆಕ್ಸ್ನಲ್ಲಿ ಸಾಯಿ ಮೊಬೈಲ್ಸ್ನ ನೂತನ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನೂತನ ಮಳಿಗೆಯನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಜೀವ ಮಠಂದೂರು ಅವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪುತ್ತೂರಿನ ನೆಹರು ನಗರ ಭಾಗದಲ್ಲಿ ಶಾಲಾ ಕಾಲೇಜುಗಳು ಹೆಚ್ಚಾಗಿರುವುದರಿಂದ ಇವರಿಗೆ ಬೇಕಾದ ಉತ್ತಮ ಹೊಸ ವಿನ್ಯಾಸದ ಮೊಬೈಲ್, ಇಂಟರ್ನೆಟ್ ಇತರ ವ್ಯವಸ್ಥೆಗಳನ್ನು ಪುತ್ತೂರಿನ ಜನತೆಗೆ ಉತ್ತಮ ಸೇವೆಯನ್ನ ನೀಡಲಿ. ಅದೇ ರೀತಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉದ್ದೇಶದಂತೆ ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಸ್ವಾಭಿಮಾನಿ ಭಾರತ ಆಗಬೇಕೆಂಬ ನಿಟ್ಟಿನಲ್ಲಿ ಎಲ್ಲ ಯುವಕರು ಸ್ವಂತ ಉದ್ಯೋಗವನ್ನ ಮಾಡಿ ಇತರ ದೇಶದಿಂದ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು. ಮೇಕ್ ಇನ್ ಇಂಡಿಯಾ ಕಲ್ಪನೆಯನ್ನ ಪೂರ್ಣಗೊಳಿಸಬೇಕು. ಸಾಯಿ ಮೊಬೈಲ್ಸ್ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಪೂರಕವಾಗಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಅದೇ ರೀತಿಯಲ್ಲಿ ಈ ದೇಶದ ಪ್ರಧಾನಿಯವರ ಉದ್ದೇಶ ಇದೆ, ಆತ್ಮನಿರ್ಭರ ಭಾರತ ಅಂತೇಳಿ, ಸ್ವಾವಲಂಬಿ ಸ್ವಾಭಿಮಾನಿ ಭಾರತ ಆಗಬೇಕು ಅಂತೇಳಿ, ಯುವಕರ ಕೈಗೆ ಎಲ್ಲ ಉದ್ಯೋಗ ಸಿಗಬೇಕು ಅಂತೇಳಿ, ಎಲ್ಲ ಯುವಕರು ತಮ್ಮದೇ ದೇಶದ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಮತ್ತು ಉಪಯೋಗ ಮಾಡಬೇಕೆನ್ನೋ ದೃಷ್ಟಿಯಿಂದ ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಮೇಕ್ ಇನ್ ಇಂಡಿಯಾ, ವೋಕಲ್ ಫಾರ್ ಲೋಕಲ್ ಎಲ್ಲ ಕಾನ್ಸೆಪ್ಟ್ಗಳಿದೆ. ಹೊಸದಕ್ಕೆ ಪೂರಕವಾಗಿ ನಮ್ಮ ಸಾಯಿ ಮೊಬೈಲ್ಸಿನ ಮಾಲಕರು ಮುಂದಿನ ದಿನಗಳಲ್ಲಿ ತಾನು ಉದ್ಯೋಗ ಮಾಡೋ ಜೊತೆಯಲ್ಲಿ ಒಂದಷ್ಟು ಸ್ವದೇಶಿ ವಸ್ತುಗಳನ್ನು ಜನರಿಗೆ ಪರಿಚಯಿಸುವಂಥದ್ದು, ಆ ಸ್ವದೇಶಿ ವಸ್ತುಗಳ ಮುಖಾಂತರ ಸ್ವದೇಶಿ ಜನರು ಸ್ವಾವಲಂಬಿಗಳಾಗಿ ಬದುಕು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿಸ್ತೇನೆ. ಈ ಸಂದರ್ಭ ನಗರಸಭಾ ಸದಸ್ಯ ವಸಂತ್, ಎಎಸ್ಐ ಲೋಕನಾಥ್, ಮೊಬೈಲ್ ಶಾಪ್ ಮಾಲಕರ ತಂದೆ ಬಿಎನ್ ಕೃಷ್ಣ, ತಾಯಿ ಬಿಎ ಜಯಂತಿ ಉಪಸ್ಥಿತರಿದ್ದರು. ಇಲ್ಲಿ ಎಲ್ಲಾ ಕಂಪನಿಯ ಮೊಬೈಲ್ ಫೋನ್ಗಳು, ಮೊಬೈಲ್ ಬಿಡಿಭಾಗಗಳು ಲಭ್ಯವಿದ್ದು ಮೊಬೈಲ್ ಸರ್ವಿಸ್ ಅನ್ನ ಅತಿ ಶೀಘ್ರದಲ್ಲಿ ಮಾಡಿಕೊಡ್ತಾರೆ. ಮಾತ್ರವಲ್ಲದೆ ಹೊಸ ಮೊಬೈಲ್ ಖರೀದಿಗೆ ಸಾಲ ಸೌಲಭ್ಯ, ಬಜಾಜ್ ಫಿನ್ ಸರ್ವಿಸ್ ಸೌಲಭ್ಯವಿದೆ. ಗ್ರಾಹಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿದೆ. ಅನೀಶ್, ವಿ4 ನ್ಯೂಸ್ 7 ಪುತ್ತೂರು.